ಮಂಗಳೂರಿನ ಡೊಂಗರಕೇರಿಯ ಅಶ್ವಿನಿ ಕೇತನದ ನೆಲಮಹಡಿಯಲ್ಲಿ ಆಲ್ ಈಸ್ ವೆಲ್ ಹೆಲ್ತ್ ಕೇರ್ ಸ್ಟೋರ್ ಶುಭಾರಂಭಗೊಂಡಿತು. ವೀಣಾ ಮತ್ತು ಅವಿನಾಶ್ ಮಲ್ಯ ಮಾಲಕತ್ವದಲ್ಲಿ ಆಲ್ ಈಸ್ ವೆಲ್ ಹೆಲ್ತ್ ಕೇರ್ ಸ್ಟೋರ್ ಕಾರ್ಯಾರಂಭಗೊಂಡಿತು. ಉದ್ಘಾಟನೆಯ ಪ್ರಯುಕ್ತ ಧಾರ್ಮಿಕ ಪೂಜಾ ಕಾರ್ಯಕ್ರಮ ನೆರವೇರಿತು. ನೂತನ ಆಲ್ ಈಸ್ ವೆಲ್ ಹೆಲ್ತ್ ಕೇರ್ ಸ್ಟೋರ್ ಅನ್ನ ಮಂಗಳೂರಿನ ಅಶ್ವ ಕನ್ಸ್ಟ್ರಕ್ಷನ್ನ ಸುದೀನ್ ಕುಮಾರ್ ಅವರು ಉದ್ಘಾಟಿಸಿದ್ರು. ಇದೇ ವೇಳೆ ಮಾಲಕರಾದ ಅವಿನಾಶ್ ಮಲ್ಯ ಅವರು ಮಾತನಾಡಿ, ಮಂಗಳೂರಿನ ಜನತೆಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಗಳು ಆಲ್ ಈಸ್ ವೆಲ್ ಹೆಲ್ತ್ ಕೇರ್ ಸ್ಟೋರ್ನಲ್ಲೇ ಲಭ್ಯವಿದೆ ಎಂದರು. ನಮಸ್ಕಾರ. ಆ್ಯಕ್ಚುಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದ್ದು. ನಾನು ಅದೇ ಫೀಲ್ಡಲ್ಲಿದ್ದೆ. ಟ್ರಾನ್ಸ್ಲೇಷನ್ ಬಯೋಮೆಡಿಕಲ್ಸ್ ಅಂತ ಒಂದು ಕಂಪನಿಯಲ್ಲಿ ಸರ್ವಿಸ್ ಇಂಜಿನಿಯರ್ ಆಗಿದ್ದೆ. ಕ್ರಮೇಣ ಒಂದು ಸ್ವಲ್ಪ ಹಿಡಿತ ಸಿಕ್ಕಿತ್ತು, ಸೇಲ್ಸು ಮಾಡಿದೆ. ಹಾಗೆ 2004ರಲ್ಲಿ ಒಂದು ಮಲ್ಯ ಡಿಸ್ಟ್ರಿಬ್ಯೂಟರ್ಸ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿದೆ. ಸಣ್ಣ ಸಂಸ್ಥೆ, ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಸ್ವಲ್ಪ. ಆ ಒಂದು ಧೈರ್ಯದಲ್ಲಿ ಶುರು ಮಾಡಿದೆ. ನಿಧಾನವಾಗಿ ಬೆಳೆಯಿತು ಸಂಸ್ಥೆ. ಸೊ ಆಲ್ಮೋಸ್ಟ್ ಈಗ 21 ವರ್ಷ ಆಯಿತು. ಒಂದು 10 ವರ್ಷದ ಮೊದಲು ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಸ್ಟಾರ್ಟ್ ಮಾಡುವ ಅಂತ ನಾನು ನನ್ನ ಮಿಸಸ್ ಸೇರಿ ಆಲ್ ಈಸ್ ವೆಲ್ ಎಂಬ ಒಂದು ಸಂಸ್ಥೆಯನ್ನು ಸಹ ನಾವು ಶುರು ಮಾಡಿದೆವು. ಈ ಮಲ್ಯ ಡಿಸ್ಟ್ರಿಬ್ಯೂಟರ್ಸಲ್ಲಿ ಏನಂದರೆ ನಾವು ಬೇಸಿಕಲಿ ಲ್ಯಾಬೊರೇಟರಿ ಸಪ್ಲೈಸ್, ಲ್ಯಾಬ್ ಮತ್ತು ಡಾಕ್ಟರ್ಗಳ ನಡುವಿನ ಒಂದು ಮಾಧ್ಯಮ. ನಾವು ಲ್ಯಾಬ್ಗಳಿಗೆ ಈ ರಿಯೇಜೆಂಟ್ಸ್, ಕಿಟ್ಸ್, ಕೆಮಿಕಲ್ಸ್, ಗ್ಲಾಸ್ವೇರ್ಸ್ಗಳನ್ನು ಸಪ್ಲೈ ಮಾಡ್ತೇವೆ. ಅದರಿಂದಾಗಿ ಅವರು ರೋಗಿಗಳ ರೋಗವನ್ನು ಪತ್ತೆ ಹಚ್ಚಿ ಡಾಕ್ಟರ್ಗಳಿಗೆ ಅದಕ್ಕೆ ಮದ್ದು ಕೊಡಲಿಕ್ಕೆ ಒಂದು ಸಹಾಯ ಆಗ್ತದೆ. ಮತ್ತು ಆಲ್ ಈಸ್ ವೆಲ್ ಪ್ರಾರಂಭ ಮಾಡಲಿಕ್ಕೆ ಕಾರಣ ಅಂದರೆ ನನಗೆ ಮತ್ತು ನನ್ನ ಹೆಂಡತಿಗೆ ಒಂದು ಸ್ವಲ್ಪ ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಿತ್ತು. ಆ ಕಾರಣಕ್ಕಾಗಿ ನಾವು ಆಲ್ ಈಸ್ ವೆಲ್ಲನ್ನು ಪ್ರಾರಂಭ ಮಾಡಿದ್ದು. ಆಲ್ ಈಸ್ ವೆಲ್ಲಲ್ಲಿ ನಾವು ಪೇಷಂಟ್ಗಳಿಗೆ ಬೇಕಾದಂಥದ್ದು ಈ ವೀಲ್ ಚೇರ್, ಕಮೋಡು, ಹಾಸ್ಪಿಟಲ್ ಕಾಟ್ಸ್, ಹಾಗೆ ಎಲ್ಲ ರೀತಿಯ ಒಂದು ವಿಸ್ಕೋ ಅಂತ ಒಂದು ಕಂಪನಿ ಉಂಟು. ಅವರ ಸಾಫ್ಟ್ ಪ್ರಾಡಕ್ಟ್ಸ್ ಅಂದರೆ ಈ ಕುತ್ತಿಗೆಗೆ ಹಾಕುವ ಬೆಲ್ಟ್, ಸೊಂಟಕ್ಕೆ ಕಟ್ಟುವ ಬೆಲ್ಟ್, ನೀ ಕ್ಯಾಪ್ಸ್, ಎಲ್ಬೋ ಕ್ಯಾಪ್ಸ್, ಟೆನ್ನಿಸ್ ಎಲ್ಬೋ ಕ್ಯಾಪು, ಎಲ್ಲ ರೀತಿಯ ಈ ಸಾಫ್ಟ್ ಪ್ರಾಡಕ್ಟ್ಸ್, ವಾಕರ್ಸ್, ವಾಕಿಂಗ್ ಸ್ಟಿಕ್ಸ್, ರೋಗಿಗಳಿಗೆ ಬೇಸಿಕಲಿ ಏನು ಬೇಕು, ಗ್ಲೂಕೋಮೀಟರ್, BP ಮಾನಿಟರ್, ಎಲ್ಲವನ್ನು ನಾವು ಆಲ್ ಈಸ್ ವೆಲ್ಲಲ್ಲಿ ಕೊಡ್ತೇವೆ. ಸಮಾಜ ಸೇವೆ ಹೇಗೆ ಮಾಡ್ತಿದ್ದೇವೆ ಅಂದರೆ, ನಾವು ಒಂದು ಯಾರಿಗಾದ್ರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಹಾಸ್ಪಿಟಲ್ ಕಾಟ್ ತಗೊಳ್ಬೇಕಂದ್ರೆ 20-22 ಸಾವಿರ ರೂಪಾಯಿ ಖರ್ಚಾಗ್ತದೆ. ನಾವೇನು ಮಾಡ್ತೇವೆ ಅಂದರೆ ರೆಂಟಿಗೆ ಕೊಡ್ತೇವೆ. ರೆಂಟಿಗೆ ಅಂದರೆ 1 ತಿಂಗಳು ಯೂಸ್ ಆದರೆ ಅವರಿಗೆ ಒಂದು ರೆಂಟ್ ಕೊಡ್ತೇವೆ. ಸೊ ಅವರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ. ಹಾಗೆ ಕೆಲವು ಸಲ ಒಂದು 3-4 ಸಲ ರೆಂಟಿಗೆ ಹೋಗಿ ಬಂದ ಕಾಟನ್ನು ನಾವು ಕೆಲವರಿಗೆ ಧರ್ಮಕ್ಕೆ ಸಹ ಕೊಡ್ತೇವೆ. ತುಂಬ ಪಾಪದವರು ಬರ್ತಾರೆ. ತುಂಬ ಅಂದರೆ ನಮಗೆ ಕಣ್ಣೀರು ಬರುವಷ್ಟು ಕೆಲವರ ಪರಿಸ್ಥಿತಿ ಹಾಳಿರ್ತದೆ. ಅಂಥವರಿಗೆ ನಾವು ವೀಲ್ ಚೇರ್ ಆಗಲಿ, ಕಾಟ್ ಆಗಲಿ, ಏನು ನಮ್ಮ ಹತ್ರ ಉಂಟು ಕೊಡುವಂಥದ್ದು, ನಮಗೆ ಏನು ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು ನಾವು ಅವರಿಗೆ ಕೊಡ್ತೇವೆ. ಅದರಿಂದಾಗಿ ಮನಸ್ಸಿಗೆ ಸ್ವಲ್ಪ ಖುಷಿ ಸಹ ಆಗ್ತದೆ ನಮಗೆ ಬಿಸ್ನೆಸ್ಸಲ್ಲಿ. ಅದೇ ರೀತಿ ಈಗ ಒಂದು ಮನಸ್ಸಾಯಿತು, ರೆಂಟಲ್ಲಿದ್ದೇವೆ ಇಷ್ಟು ವರ್ಷ, ಒಂದು ಸಣ್ಣ ಪ್ರಿಮೈಸಸ್ ಮಾಡಬೇಕಂತ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಪಟ್ಟು ಇವತ್ತು ನಾವು ಈ ಹೊಸ ಪ್ರಿಮೈಸಸ್ಸನ್ನು ಕಟ್ಟಿದ್ದೇವೆ. ಸೊ ಎಲ್ಲರೂ ಬಂದು ಸಹಕರಿಸಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿಯಾಗಿದೆ. ಹಾಗೆ ದೇವರಲ್ಲಿ ಪ್ರಾರ್ಥನೆ ಅಂದರೆ ಈ ಸಂಸ್ಥೆ ಇನ್ನೂ ಕೂಡ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಮುಂದುವರಿಯಲಿ ಅಂತೇಳಿ ದೇವರಲ್ಲಿ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು. ನಾನು ಆಲ್ ಈಸ್ ವೆಲ್ ಅಂತ ಹೇಳಿ ಒಂದು ಫರ್ಮನ್ನು ನಡೆಸ್ತಾ ಇದ್ದೇನೆ. ನಮ್ಮ ಫರ್ಮ್ ಇದು ಡೊಂಗರಕೇರಿ ರೋಡಲ್ಲಿ ASRP ರೋಡ್ ಅಂತ ಹೇಳ್ತೇವೆ ಕೂಡ. ಸೊ ಅಲ್ಲಿ ಇದೆ ನಮ್ಮದು ಪ್ಯೂರ್ಲಿ ಪೇಷಂಟ್ ಕೇರ್ ಪ್ರಾಡಕ್ಟ್ಸ್. ಇಲ್ಲಿ ನಾವು ವೀಲ್ ಚೇರ್, ವಾಕರ್, ಹಾಸ್ಪಿಟಲ್ ಕಾಟ್ ಮತ್ತು ಕಮೋಡ್ಸ್ ಮತ್ತು ಆರ್ಥೋ ರಿಲೇಟೆಡ್ ಪ್ರಾಡಕ್ಟ್ಸ್ ಇದನ್ನೆಲ್ಲ ಕೂಡ ಡೀಲ್ ಮಾಡ್ತೇವೆ.
ವೀಲ್ಚೇರ್ ಇನ್ ದ ಸೆನ್ಸ್ ವಿ ಹ್ಯಾವ್ ಫ್ರಮ್ ಬೇಸಿಕ್ ವೀಲ್ಚೇರಿಂದ ಒಳ್ಳೆಯ ಎಲೆಕ್ಟ್ರಿಕಲ್ ವೀಲ್ಚೇರ್ ತನಕ ಕೂಡ ಇದೆ. ಸೊ ರೇಂಜಿಂಗ್ ಫ್ರಮ್ 5,000 rupees to 50 lakhs ತನಕ ಬೇರೆ ಬೇರೆ ತರಹದ ವೀಲ್ಚೇರ್ಗಳು ಇಲ್ಲಿ ಲಭ್ಯವಿದೆ. ಹಾಗೆಯೇ ಕಮೋಡ್ ಚೇರ್, ನಿಮಗೆ ಮನೆಯಲ್ಲೇ ಇದ್ದ ಕಮೋಡನ್ನು ರೈಸ್ ಮಾಡುವಂತಹ ಕಮೋಡ್ ರೈಸರ್ಸ್, ಹಾಗೂ ಕಮೋಡ್ಸನ್ನು ನಿಮಗೆ ಟಾಯ್ಲೆಟ್ ತನಕ ತಗೊಂಡು ಹೋಗುವಂಥದ್ದಾಗಲಿ, ಅದರಲ್ಲಿ ಕೂತ್ಕೊಂಡು, ಅಥವಾ ಒಳಗೇನೆ ಬೆಡ್ರೂಮಲ್ಲಿ ಯೂಸ್ ಮಾಡುವಂಥ ಕಮೋಡ್ಗಳು, ಅದು ಕೂಡ ಸಾಧಾರಣ ನಿಮಗೆ 1,000 ರೇಂಜಿಂದ ಬೇರೆ ಬೇರೆ ತರಹದ ಕಮೋಡ್ಗಳು ಇಲ್ಲಿ ಲಭ್ಯವಿದೆ. ಹಾಗೂ ಆರ್ಥೋ ಚಪ್ಪಲ್ಸ್ ಅಂತ ಹೇಳ್ತೇವೆ ಸ್ಪೆಸಿಫಿಕಲಿ. ಕೆಲವರಿಗೆ ಶುಗರ್ ಇರುವವರಿಗೆ ಅಥವಾ ನೀ ಪೇಯ್ನ್ ಇರುವವರಿಗೆ ಆರ್ಥೋ ಚಪ್ಪಲ್ಸ್ ಅಂತ ಬರುತ್ತೆ, ಅದು ಕೂಡ ನಮ್ಮ ಹತ್ರ ಇದೆ. ಹಾಗೆಯೇ ಆರ್ಥೋ ರಿಲೇಟೆಡ್ ಪ್ರಾಡಕ್ಟ್ಸ್ ಯಾವುದೇ ಇರಲಿ, ಸೊಂಟ ನೋವಿರಲಿ ಅಥವಾ ನೀ ಪೇಯ್ನ್ ಇರಲಿ, ಹೀಲ್ ಪೇಯ್ನ್ ಇರಲಿ, ಅದಕ್ಕೆ ಬೇಕಾಗುವ ನೀ ಬ್ರೇಸ್ಗಳು, ನೀ ಕ್ಯಾಪ್ಸ್ಗಳು, ಸ್ಟ್ಯಾಬ್ಲರ್ಗಳು, ಹಾಗೆಯೇ ನಿಮ್ಮ ಕುತ್ತಿಗೆ ನೋವಿರಲಿ ಅದಕ್ಕೆ ಬರುವ ಸರ್ವೈಕಲ್ ಕಾಲರ್ಸ್, ಕಣ್ಣಿಗೆ ಬೇಕಿದ್ದರೆ ನಿಮಗೆ ಕಣ್ಣು ಹೀಲ್ ಮಾಡಲಿಕ್ಕೆ ಕೂಲರ್ಸ್, ಸೊ ಬೇರೆ ಬೇರೆ ತರಹದ ಪ್ರಾಡಕ್ಟ್ಸ್ಗಳು ನಮ್ಮ ಹತ್ರ ಇದೆ. ಹಾಗೆ ಬಂದುಬಿಟ್ಟು ವಿ ಹ್ಯಾವ್ ಸ್ಟಿಕ್ಸ್, ಟ್ರೈಪಾಡ್ಸ್, ಕ್ವಾಡ್ರುಪಾಡ್ಸ್ ಇದೆ, ಮತ್ತು ಬೇರೆ ಬೇರೆ ರೀತಿಯ ಸ್ಟಿಕ್ಗಳು, ವಾಕರ್ಗಳು, ನಿಮಗೆ 4 ಕಾಲಿದ್ದು 3 ಕಾಲಿದ್ದು ಇಂಥ ಥರದ್ದು ಟ್ರೈಪಾಡ್ಸ್ ಮತ್ತು ಕ್ವಾಡ್ರುಪಾಡ್ಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಲಭ್ಯವಿದೆ. ಹೀಗೆ ಥರದ ಪೇನ್ಸ್ಗಳು ನಮ್ಮ ಏನಂತ ಹೇಳಿದರೆ, ಯೋರ್ ಕಂಫರ್ಟ್ ಈಸ್ ಅವರ್ ಕನ್ಸರ್ನ್ ಅಂತ ಹೇಳಿ, ನೀವು ಇಲ್ಲಿ ಬಂದು ಇಲ್ಲಿ ನೀವು ನೋಡಿ ಪ್ರಾಡಕ್ಟ್ಸನ್ನು ನೋಡಿ ಕೊಂಡುಕೊಳ್ಳುವ ಒಂದು ಸೌಲಭ್ಯ ಕೂಡ ಇಲ್ಲಿದೆ. ಸೊ ಎಲ್ಲರೂ ಇಲ್ಲಿ ಬಂದು ವಿಸಿಟ್ ಮಾಡಿ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು, ಹಿರಿಯರಿಗೆ ಅಥವಾ ಯಾರಿಗಾದರೂ ನೋವಿರುವವರಿಗೆ ಏನು ಯಾವ ರೀತಿಯಲ್ಲಿ ಅವರಿಗೆ ಸೌಲಭ್ಯವನ್ನು ನಾವು ಕೊಡ್ಬೋದು, ಯಾವ ರೀತಿಯಲ್ಲಿ ಅವರ ಮುಖದಲ್ಲಿ ಒಂದು ನಗುವನ್ನು ತರ್ಬೋದು ಅಂತ ಹೇಳಿ ಮಾಡುವಂಥ ಎಲ್ಲ ವಿಧದ ಪ್ರಾಡಕ್ಟ್ಸನ್ನು ನಾವಿಲ್ಲಿ ನೋಡಬೇಕಾಗಿ ಕೇಳ್ಕೊಂಡು. ಈ ಸಂದರ್ಭದಲ್ಲಿ ಮಂಗಳೂರಿನ ಶ್ರೀದುರ್ಗ ಲ್ಯಾಬ್ ಆ್ಯಂಡ್ ಇಕ್ವಿಪ್ಮೆಂಟ್ ಸಪ್ಲೈಸ್ನ ಗಣೇಶ್ ಕಿಣಿ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿ ವೀಲ್ಚೇರ್, ಹಾಸ್ಪಿಟಲಿಗೆ ಬೇಕಾದ ಇಕ್ವಿಪ್ಮೆಂಟ್ಸ್, ಕುತ್ತಿಗೆಗೆ ಬಳಸುವ ಬೆಲ್ಟ್, ವಾಕರ್ಸ್, ವಾಕಿಂಗ್ ಸ್ಟಿಕ್ಸ್, ಗ್ಲೋಕೋಮೀಟರ್ ಸೇರಿದಂತೆ ರೋಗಿಗಳಿಗೆ ಬೇಕಾದ ಎಲ್ಲ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳು ಆಲ್ ಈಸ್ ವೆಲ್ ಹೆಲ್ತ್ ಕೇರ್ ಸ್ಟೋರ್ನಲ್ಲಿ ಲಭ್ಯವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.